ಆದರೆ ಸಾಧುಶೆಟ್ಟಿ ಯಾರು, ಎಲ್ಲಿಂದ ಬಂದವರು, ಏನು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಮದುವೆಗೆ ಬಂದಿದ್ದಾರೆ ಅಂತ ಅದು ನಂತರ ಇನ್ವೆಸ್ಟಿಗೇಷನಲ್ಲಿ ಮಾಡ್ಬೋದು ಅಂತಿತ್ತು. ಅಷ್ಟೊತ್ತಿಗೆ ಸಾಧುಶೆಟ್ಟಿ ಯಾರು ಅಂತೇಳಿ ಐಡೆಂಟಿಫೈ ಆಯಿತು. ಇದು ಚೆಂಬೂರು ಸಾಧುಶೆಟ್ಟಿ ಅಂತ ಐಡೆಂಟಿಫೈ ಆಯಿತು. ಅದರ ನಂತರ ಪೊಲೀಸರೊಟ್ಟಿಗೆ ಇವರು ಡೀಲು ಕುದುರಿಸಿದ್ರು. ಒಂದು 4 ಹುಡುಗರನ್ನು ಕೊಟ್ಟರು, ಒಂದು ಕಾರು ಕೊಟ್ಟರು. ಆ ಕೇಸು ಹಾಗೆ ಮುಚ್ಚು. ಅದೇ ಹೇಳಿದರು, ಆಗಲೇ ಹೇಳಿದ್ದು ಅವರಿಗೆ ಕೇಸು ಹ್ಯಾಂಡ್ಲ್ ಮಾಡುವ ರೀತಿಯೂ ಸಹ ಗೊತ್ತಿತ್ತು ಅಂತ. ಅದು ಆ ಕೇಸಲ್ಲಿ ಏನಾಯಿತು ಅಂದರೆ ಅದನ್ನು ನಂತರ ಸಾಧುಶೆಟ್ಟಿಯನ್ನು ಡ್ರಾಪ್ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಆ 4 ಮಂದಿ ಹುಡುಗರ ಮೇಲೆ IPC ಸೆಕ್ಷನ್ 324 ಚಾರ್ಜ್ ಶೀಟ್ ಮಾಡಿದರು. FIR ಅಲ್ಲಿ 307 ಇತ್ತು, ಅದನ್ನು ಡ್ರಾಪ್ ಮಾಡಿದರು. ಅದನ್ನು 324ಗೆ ಆ್ಯಡ್ ಮಾಡಿದರು, ತಂದರು ಅದನ್ನು. ಇಲ್ಲಿ FIR ಅಲ್ಲಿ ಗುಂಡು ಹೊಡೆದಂತ ಇತ್ತು. ಆ ಗುಂಡಿನ ಪ್ರಶ್ನೆ ಇಲ್ಲ, ಮದುವೆ ಮನೆಯಲ್ಲೇ ಹೊಡೆದಾಟ ಆಯಿತು ಅಂತೇಳಿ ಅಷ್ಟೇ 324ಗೆ ಹಾಗಾಗಿ ಅದನ್ನು ಡ್ರಾಪ್ ಮಾಡಿದ್ರು. ಅದರ ನಂತರ ನ್ಯಾಯಾಲಯಕ್ಕೆ ಅದಕ್ಕೆ ಕಾಂಪ್ರಮೈಸಿಗೆ ಅಂತಲೇ ಅಪ್ಲಿಕೇಶನು ಸಹ ಹಾಕಿದ್ರು. ಈ ಸಂದರ್ಭದಲ್ಲಿ ಒಂದು ಗ್ರಹಚಾರ ಎದುರಾಯಿತು. ಬಂಟ್ವಾಳದಲ್ಲಿ ಸುರೇಶ್ ಅಧಿಕಾರಿ ಅಂತೇಳಿ ಅವರ ಮೇಲೆ ಒಂದು ಅಟ್ಯಾಕ್ ಆಯಿತು. ಅವರ ಕೈ ಕಡಿದಾಗ ಒಂದು 10-15 ಮಂದಿಯ ಹೆಸರು ಕೊಟ್ಟರು ಆರೋಪಿಗಳ ಲಿಸ್ಟಲ್ಲಿ. ಯಾರು ಅದು ಅಲ್ಲಿ ಲೋಕಲ್ ಗ್ಯಾಂಗ್ ವಾರಿಗೆ ಸಂಬಂಧಪಟ್ಟಾಗೆ. ಅದರಲ್ಲಿ ಬಕ್ಕಾರ ತಿಮ್ಮಯ್ಯ ಶೆಟ್ಟಿ ಅಂತೇಳಿ ಒಬ್ಬರು ಆರೋಪಿ ಆಗಿದ್ರು. ಅವರಿಗಲ್ಲಿ ಬಂಟ್ವಾಳ ಬಡ್ಡಕಟ್ಟೆ ಹತ್ರ ಕಟ್ಟಿಗೆ ಶಾಪ್ ಇತ್ತು, ಬಕ್ಕಾರ ತಿಮ್ಮಯ್ಯ ಶೆಟ್ಟಿ ಅಂತೇಳಿ. ಒಂದು ಕಾಲದಲ್ಲಿ ಅವರು ಸಹ ರೌಡಿಸಮ್ ಕದರು ತೋರಿಸಿದವರು. ಅವರ ಹೆಸರು ಬಂತು. ಈ ಬಂಟ್ವಾಳ ಇನ್ಸ್ಪೆಕ್ಟರ್ ಸೂರಪ್ಪ ಶೆಟ್ಟಿ ಏನು ಮಾಡಿದರು, ನೇರ ಹೋಗಿ ಬಕ್ಕಾರ ತಿಮ್ಮಯ್ಯ ಶೆಟ್ಟಿಯನ್ನು ಅರೆಸ್ಟ್ ಮಾಡ್ಕೊಂಡು ಬಂದರು. ಅರೆಸ್ಟ್ ಮಾಡ್ಕೊಂಡು ಬಂದಾಗ ಬಕ್ಕಾರ ತಿಮ್ಮಯ್ಯ ಶೆಟ್ಟಿಗೆ ಕೋಪ ಬಂತು. ನನ್ನ ಸುಮ್ಮನೆ ಸೂರಪ್ಪ ಶೆಟ್ಟಿ ನನ್ನ ಅಂಗಡಿಯಿಂದ ಹೇಳ್ಕೊಂಡು ಬಂದರು ಅಂತೇಳಿ. ಯಾಕಂದರೆ ಅವರಿಗೆ ಅದಕ್ಕೆ ಮುಂದೆ ಆದ ಘಟನೆದು ಗೊತ್ತೇ ಇರಲಿಲ್ಲ. ಅದೂ ಅಲ್ಲದೆ ಈ ಸಾಧುಶೆಟ್ಟಿಯ ಕೇಸು ಡೀಲಿಂಗ್ ಮಾಡುವಾಗ ಸಾಧುಶೆಟ್ಟಿ ಕೈಯಿಂದ ಹಣ ಇಟ್ಕೊಂಡು ಬಂದು ಸೂರಪ್ಪ ಶೆಟ್ಟಿಯವರಿಗೆ ಕೊಟ್ಟದ್ದೇ ಈ ಬಕ್ಕಾರ ತಿಮ್ಮಯ್ಯ ಶೆಟ್ಟಿ. ಇದನ್ನು ಎಲಿಗೇಷನ್ ಮಾಡಿದರೆ ಸೂರಪ್ಪ ಶೆಟ್ಟಿಯ ಮೇಲೆ ಆ್ಯಕ್ಷನ್ ಆಗ್ತದೆ ಅಂತೇಳಿ ತಿಳ್ಕೊಂಡ ಬಕ್ಕಾರ ತಿಮ್ಮಯ್ಯ ಶೆಟ್ಟಿ ಆಗಿನ DIG ಅವರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಸಾಧುಶೆಟ್ಟಿ ಅಂತ ಕೇಸಲ್ಲಿ ಸೂರಪ್ಪ ಶೆಟ್ಟಿಯವರು ಹಣ ತಗೊಂಡು ಈ ರೀತಿ ಮಾಡಿದ್ದಾರೆ ಅಂತೇಳಿ. ಆಗ DIG ಅವರು ಆಗಿನ ಪುತ್ತೂರು ASP ಆಗಿದ್ದ ಸಂಜಯ್ ಸಾಯಿ ಅವರಿಗೆ ಈ ದೂರಿನ ಪ್ರತಿಯನ್ನು ರವಾನಿಸಿ ತನಿಖೆ ಮಾಡುವಂತ ಹೇಳ್ತಾರೆ. ಸಂಜಯ್ ಸಾಯಿ ಅವರು ಬಂಟ್ವಾಳಕ್ಕೆ ಬಂದು ಕೇಸ್ ಫೈಲ್ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡುವಾಗ ನೀಟಾಗಿ ಗೊತ್ತಾಗುತ್ತೆ. FIR ಅಲ್ಲಿ ಒಂಥರ ಇದೆ, ಚಾರ್ಜ್ ಶೀಟಲ್ಲಿ ಮತ್ತೊಂದು ಥರ ಇದೆ. ಅದನ್ನು ಅವರೊಂದು ಅಪ್ಲಿಕೇಶನ್ ಹಾಕ್ತಾರೆ ಕೋರ್ಟಿಗೆ. ಪೊಲೀಸ್ ತನಿಖೆಯಲ್ಲಿ ಲೋಪ ಆಗಿದೆ, ಅದರಿಂದ ಅದರ ಪುನರ್ ತನಿಖೆಗೆ ಆದೇಶ ಆದರೆ ಅದರಿಂದ ಇದರ ಪ್ರೊಸೀಡಿಂಗ್ಸನ್ನು ಸ್ಟಾಪ್ ಮಾಡಬೇಕು ಅಂತೇಳಿ. ಹಾಗೆ ಬಂಟ್ವಾಳ ಕೋರ್ಟಲ್ಲಿ ಆ ಕೇಸಿನ ಪ್ರೊಸೀಡಿಂಗ್ಸ್ ಸ್ಟಾಪ್ ಆಗುತ್ತೆ. ಅಲ್ಲಿಗೆ ಸಾಧುಶೆಟ್ಟಿ ಮತ್ತೊಮ್ಮೆ ಎಂಟ್ರಿ ಆದಾಗೆ ಆಗ್ತದೆ ಈ ಎಲಿಗೇಷನ್ನ ಮೇಲೆ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದಾಗ. ಆಯಿತಾ? ಅದ ನಂತರ ಹಾಗೆ ಮುಂದುವರೆದಾಗ ಉಡುಪಿಗೆ ಸವಿತಾ ಹಂಡೆ ಅಂತೇಳಿ ಅವರು ASP ಒಬ್ಬರು ಬರ್ತಾರೆ, IPS ಅಧಿಕಾರಿ ಲೇಡಿ. ಅವರಿಗೆ ಬಂದು ಸ್ವಲ್ಪ ಸಮಯ ಆಗುವಾಗ ಮುಂಬೈಯಿಂದ ಒಂದು ಪೊಲೀಸ್ ಟೀಮ್ ಬರ್ತದೆ ಮಂಗಳೂರಿಗೆ ಸಾಧುಶೆಟ್ಟಿಯನ್ನು ಟ್ರ್ಯಾಪ್ ಮಾಡಲಿಕ್ಕೆ ಅಂತೇಳಿ. ಬಂದು ಮಂಗಳೂರಲ್ಲಿ ಬಂದರ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದ ಲವಕುಮಾರನ್ನು ಸಂಪರ್ಕ ಮಾಡ್ತಾರೆ ಅವರು. ಮತ್ತು ಇಲ್ಲಿನ ಪೊಲೀಸನ್ನು ಇದು ಮಾಡ್ತಾರೆ. ಉಡುಪಿ ಪೊಲೀಸಿಗೆ ಮಾಹಿತಿ ಕೊಡ್ತಾರೆ. ಹೋಗಿ ಸಾಧುಶೆಟ್ಟಿ ಮನೆಗೆ ರೈಡ್ ಮಾಡ್ತಾರೆ. ಆಗ ಸಾಧುಶೆಟ್ಟಿ ಸಿಕ್ಕೋದಿಲ್ಲ, ಎಸ್ಕೇಪ್ ಆಗಿರ್ತಾರೆ. ಯಾಕಂದರೆ ಅಲ್ಲಿ ಮುಂಬೈಯಿಂದ ಪೊಲೀಸ್ ಹೊರಟ ಕೂಡಲೇ ಸಾಧುಶೆಟ್ಟಿಯವರಿಗೆ ಮಾಹಿತಿ ಬರ್ತದೆ, ಒಂದು ಟೀಮು ಹೊರಟಿದೆ. ಹೇಗೋ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಒಂದು ದಿವಸ ಬೇಕು. ಅಷ್ಟೊತ್ತಿಗೆ ಇವರು ಮತ್ತೊಂದು ಕಡೆ ಹೋಗಿರ್ತಾರೆ. ಆ ರೀತಿಯ ವ್ಯವಸ್ಥೆ ಇತ್ತು. ಹಾಗೆ ಇದಾಗಿದೆ. ಆಗ ಸವಿತಾ ಹಂಡೆ ಅವರಿಗೆ ಗೊತ್ತಾಯಿತು, ಇಂಥದ್ದೊಂದು ಕ್ರಿಮಿನಲ್ ನನ್ನ ಜ್ಯುರಿಡಿಕ್ಷನ್ ಒಳಗೆ ಇದ್ದಾರೆ, ಇವರನ್ನು ಹಿಡಿಬೇಕು ಅಂತೇಳಿ. ಆಯಿತಾ? ಆ ವೇಳೆಗೆ ಪಡುಬಿದ್ರಿ ಪೊಲೀಸ್ ಠಾಣೆ ಓಪನ್ ಆಗಿರ್ತದೆ. ಇಲ್ಲಂದರೆ ಪಡುಬಿದ್ರಿಗೆ ಪೊಲೀಸ್ ಠಾಣೆ ಇರಲಿಲ್ಲ. ಅದು ಶಿರುವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿತ್ತು. ಅದು ಪಣಿಯು ಪಡುಬಿದ್ರೆ ಪೊಲೀಸ್. ಆಗ ಚಂದ್ರಶೇಖರ್ ಅಂತೇಳಿ ಪಡುಬಿದ್ರೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಶಿರುವಾದಲ್ಲಿ NB ಕಮಾಲ್ ಅಂತೇಳಿ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಒಂದು ಸಾರಿ ಏನಾಯಿತು, ಇವರಿಬ್ಬರು ಉಡುಪಿಗೆ ASP ಆಫೀಸ್ ಕ್ರೈಮ್ ಮೀಟಿಂಗ್ ಹೋಗ್ತಾ ಇದ್ದಾಗ ಸಾಧುಶೆಟ್ಟಿಯವರ ಕಾರು ಪಾಸ್ ಆಗ್ತದೆ ಉಡುಪಿ ಕಡೆಗೆ. ಇವರೇನು ಚೇಸ್ ಮಾಡಲಿಕ್ಕೆ ಹೋಗಿದ್ರೆ, ಯಾಕಂದರೆ ಇವರು ಮೀಟಿಂಗ್ ಹೋಗ್ತಾ ಇದ್ದದ್ದು. ಮತ್ತು ಇವರಿಗೆ ಅವರ ಜ್ಯುಡಿಷನಲ್ಲಿ ಸಾಧುಶೆಟ್ಟಿ ಮೇಲೆ ಏನು ಕೇಸ್ ಇರಲಿಲ್ಲ. ಕೇಸ್ ಇರೋದು ಬಂಟ್ವಾಳ ಸ್ಟೇಷನ್ ಜ್ಯುಡಿಷನಲ್ಲಿ. ಅದನ್ನ ಇವರಿಗೆ ಹಿಡಿಬೇಕಾದ
ಅವಶ್ಯಕತೆ ಏನೂ ಇರಲಿಲ್ಲ. ಇವರು ನೋಡಿಕೊಂಡು ಸೀದಾ ಇವರು ಹೋಗ್ತಾರೆ. ಹೋಗಿ ಅಲ್ಲಿ ಮೀಟಿಂಗಲ್ಲಿ ಏನಾಯ್ತು, ಮೀಟಿಂಗಲ್ಲಿ ಈ ವಿಷಯ ಪ್ರಸ್ತಾಪ ಆಗುತ್ತೆ, ಸಾಧು ಶೆಟ್ಟಿಯನ್ನು ನಾವು ಹಿಡೀಲೇಬೇಕು, ಸಾಧು ಶೆಟ್ಟಿ ಮೇಲೆ ಮುಂಬೈಯಲ್ಲಿ ಇಷ್ಟಿಷ್ಟು ಕೇಸ್ಗಳಿವೆ ಅಂತ ಹೇಳಿ. ಆಗ ನಿಮಗೆ ಗೊತ್ತಿರಲಿ, ಮುಂಬೈನಲ್ಲಿ ಸಾಧು ಶೆಟ್ಟಿ ಮೇಲೆ 18 ಮರ್ಡರ್ ಕೇಸುಗಳನ್ನು ಸೇರಿಸಿ 107 ಕೇಸುಗಳು ಪೆಂಡಿಂಗ್ ಇತ್ತು. 18 ಮರ್ಡರ್ ಕೇಸುಗಳಲ್ಲಿ 24 ಮಂದಿ ಡೆತ್ ಆಗಿದ್ದರು. ಸರಿ, 87-89 ಇಸ್ವಿಯಲ್ಲಿ ಅವರು ಮುಂಬೈ ಬಿಟ್ಟು ಬರುವಾಗ ಅಷ್ಟು ಕೇಸುಗಳನ್ನು ತಲೆ ಮೇಲೆ ಹೊತ್ಕೊಂಡು ಬಂದಿದ್ದರು. ಇಲ್ಲಿಗೆ ಬಂದ ಮೇಲೂ ಅಲ್ಲೂ 4-5 ಕೇಸುಗಳಾಗಿತ್ತು. ಕೇಟಿತಾಪ ಮರ್ಡರ್ ಕೇಸ್ ಇರ್ಬೋದು, ಅದೆಲ್ಲ ಇವರು ಇಲ್ಲಿ ಪಣಿಯೂರಿಗೆ ಬಂದು ನಿಂತ ಮೇಲೆ ಕೇಟಿತಾಪನ ಮರ್ಡರ್ ಆಗಿರೋದು. ಯಾಕಂದರೆ ಕೇಟಿತಾಪ ಅಂದರೆ ಅಲ್ಲಿ ಶಿವಸೇನೆ ಕಾರ್ಪೊರೇಟರು ಕಿಂಬಹದ್ದೂರ್ ತಾಪ ಅಂತೇಳಿ ಅವನ ಮರ್ಡರ್ ಆಗಿರೋದು. ಹಾಗೆ ಮತ್ತು ಕೆಲವು ಕೇಸುಗಳಿತ್ತು. ಅದು ಒಟ್ಟಿಗೆ ಆ ಸಂದರ್ಭದಲ್ಲಿ ಅವರು ಇವರನ್ನು ಉಡುಪಿ ಪೊಲೀಸರು ಟ್ರ್ಯಾಪ್ ಮಾಡುವಂಥ ಸಂದರ್ಭದಲ್ಲಿ ಇವರ ಮೇಲೆ 107 ಕೇಸುಗಳು ದಾಖಲಾಗಿತ್ತು. ಅಲ್ಲಿ ಕ್ರೈಮ್ ಮೀಟಿಂಗಲ್ಲಿ ಏನಾಯಿತು, ಕ್ರೈಮ್ ಮೀಟಿಂಗಲ್ಲಿ ಇವರಿಬ್ಬರಿಗೂ, ಯಾಕಂದರೆ ಪಣಿಯೂರನ್ನ ಈ ಕಡೆ ಪಡುಬಿದ್ರಿದ್ರೆ ಆ ಕಡೆ ಶಿರುವ ಇದೆ ಪೊಲೀಸ್ ಸ್ಟೇಷನು, ಅದರ ಮಧ್ಯೆ ಪಣಿಯೂರು ಇರೋದು. ಪಣಿಯೂರಲ್ಲಿ ಸಾಧು ಶೆಟ್ಟಿ ಅಂತ ಅಷ್ಟು ದೊಡ್ಡ ಕ್ರಿಮಿನಲ್ ಇರುವಾಗ ನೀವು ಅವರನ್ನು ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಂತೇಳಿ ಚಾರ್ಜ್ ಮಾಡ್ತಾರೆ. ಇಲ್ಲ ಮೇಡಮ್, ನಾವು ಈಗ ಸಾಧು ಶೆಟ್ಟಿ ಉಡುಪಿ ಕಡೆ ಎಲ್ಲ ಹೋದಾಗೆ ಆಗಿದೆ, ನಾವು ಹೋಗ್ತೇವೆ. ಅದು ಅಲ್ಲದೆ ಇವತ್ತು ಉದ್ಯಾವರದಲ್ಲಿ ಕಟ್ಪಾಡಿ ದೆಯ್ಯೂರ ಮನೆ ಒಕ್ಕಲಿದೆ, ಅಲ್ಲಿಗೆ ಸಾಧು ಶೆಟ್ಟಿ ಬರ್ತಾರೆ ಅಂತೇಳಿ ಒಂದು ಮಾಹಿತಿ ಕೊಡ್ತಾರೆ. ಕಟ್ಪಾಡಿ ದೆಯ್ಯೂ ಯಾರೇ ದಯಾನಂದ ಶೆಟ್ಟಿ ಅಂತೇಳಿ ಅವರು ಕಟ್ಪಾಡಿ ಉದ್ಯಾವರ ಬ್ರಿಡ್ಜಿಂದ ಈ ಕಡೆಗೆ ಒಂದು ದೊಡ್ಡ ಮನೆ ಕಟ್ಟಿ ಅದರ ಗೃಹ ಪ್ರವೇಶ ಇಟ್ಕೊಟ್ಟಿದ್ರು. ಆ ಗೃಹ ಪ್ರವೇಶಕ್ಕೆ ಕಟ್ಪಾಡಿ ದೆಯ್ಯೂ ಸಹ ಮುಂಬೈ ಅಂಡರ್ವರ್ಲ್ಡಲ್ಲಿ ಸ್ವಲ್ಪ ಕಾಲ ಈಜಾಡಿ ಬಂದವರೇ. ಅದಾಗ ಅಲ್ಲಿಗೆ ಸಾಧು ಶೆಟ್ಟಿ ಬರ್ತಾರೆ ಎನ್ನುವುದು ಇವರಿಗೆ ಖಚಿತವಾದ ಒಂದು ನಂಬಿಕೆ, ಆಯಿತಾ. ಅದಕ್ಕೆ ಇವರು ಉದ್ಯಾವರ ಬ್ರಿಡ್ಜ್ ಹತ್ರ ಕಾದು ಕೂತ್ಕೊಳ್ತಾರೆ ಜೀಪಿಟ್ಟು, ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳು. ಶನಿಗೆ ಸಾಧು ಶೆಟ್ಟಿ ಅದೇ ದಾರಿಯಲ್ಲಿ ಬರ್ತಾರೆ. ಮಾಮೂಲಿಯಾಗಿ ಸಾಧು ಶೆಟ್ಟಿ ಒಂದು ದಾರಿಯಲ್ಲಿ ಹೋದರೆ ಅದೇ ದಾರಿಯಲ್ಲಿ ವಾಪಸ್ಸು ಬರುವುದಿಲ್ಲ. ಆದರೆ ಆವತ್ತು ವಾಪಸ್ಸು ಅದೇ ದಾರಿಯಲ್ಲಿ ಬಂದಿದ್ದಾರೆ. ಇವರು ರಸ್ತೆಗೆ ವಿದ್ಯುತ್ ಕಂಬವನ್ನು ಅಡ್ಡ ಹಾಕಿ ಸಾಧು ಶೆಟ್ಟಿ ಕಾರನ್ನು ಸ್ಟಾಪ್ ನಿಲ್ಲಿಸ್ತಾರೆ. ಸಾಧು ಶೆಟ್ಟಿ ಒಟ್ಟಿಗೆ 4 ಮಂದಿ ಹುಡುಗರಿದ್ದರು. ಇವರು ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗಿ ಅವರನ್ನು ಉಡುಪಿಗೆ ಕರ್ಕೊಂಡು ಹೋಗ್ತಾರೆ. ASP ಸವಿತಾ ಅಂಡೆ ಅವರು ಎನ್ಕ್ವೈರಿ ಮಾಡ್ತಾರೆ. ಮತ್ತು ಸಂಜಯ್ ಸಾಯಿ ಅವರಿಗೆ ಮಾಹಿತಿ ಕೊಡ್ತಾರೆ, ಹೀಗೆ ಸಾಧು ಶೆಟ್ಟಿಯನ್ನು ನಾವು ಇದು ಮಾಡಿದ್ದೇವೆ. ಯಾಕಂದರೆ ಬಂಟ್ವಾಳ ಕೇಸನ್ನು ತನಿಖೆ ಮಾಡ್ತಾ ಇದ್ದದ್ದು ಸಂಜಯ್ ಸಾಯಿ ASP ಅವರು. ಹಾಗೆ ಸಂಜಯ್ ಸಾಯಿ ಹೇಳ್ತಾರೆ, ನೀವು ಮಂಗಳೂರು ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೆ ಅವರನ್ನು ಕರ್ಕೊಂಡು ಬನ್ನಿ ಅಂತೇಳಿ. ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಕರ್ಕೊಂಡು ಬಂದಾಗ ಪುತ್ತೂರಿಂದ ASP ಸಂಜಯ್ ಸಾಯಿ, ಇನ್ಸ್ಪೆಕ್ಟರ್ ಸಿ ಮೋಹನ್ ಇವರೆಲ್ಲ ಪಾಂಡೇಶ್ವರ ಸ್ಟೇಷನ್ಗೆ ಬಂದು ಸಾಧು ಶೆಟ್ಟಿಯನ್ನು ಇಂಟ್ರೋಗೇಟ್ ಮಾಡ್ತಾರೆ. ಸಾಧು ಶೆಟ್ಟಿ ಅದನ್ನು ಯಾವುದನ್ನು ಅಲ್ಲಗೆಳೆಯುವುದಿಲ್ಲ. ಇಲ್ಲಿ ಮಂಗಳೂರು ಸುಮಂಗಲ ಕಲ್ಯಾಣ ಮಂಟಪದಲ್ಲಿ ನಡೆದ ಗುಂಡು ಹಾರಾಟವನ್ನು ಅಲ್ಲ ಅಂತ ಹೇಳೋದಿಲ್ಲ, ಮುಂಬೈಯಲ್ಲಿ ನಡೆದಂಥ ಅಷ್ಟೂ ಕೇಸ್ಗಳನ್ನು ಅಲ್ಲ ಅಂತ ಹೇಳೋದಿಲ್ಲ, ಎಲ್ಲವನ್ನು ಒಪ್ಪಿಕೊಳ್ತಾರೆ. ಅವ್ರು ಹೇಳ್ತಾರೆ, ನಮ್ಮ ಮೇಲೆ ಇಷ್ಟು ಕೇಸಿದೆ, ನಂಗೆ ಗೊತ್ತಿದೆ, ನಾನು ಮಾಡಿದ್ದು ಹೌದು, ಕೋರ್ಟಿಗೆ ನೀವು ಪ್ರೊಡ್ಯೂಸ್ ಮಾಡಿ ಅಂತೇಳಿ. ಆದರೆ ಮಂಗಳೂರು ಸುಮಂಗಲ ಕಲ್ಯಾಣ ಮಂಟಪ ಇದರಲ್ಲಿ ರಿವಾಲ್ವರ್ ಯೂಸ್ ಆಗಿದೆ. ಆ ರಿವಾಲ್ವರ್ ಎಲ್ಲಿ ಉಂಟು ಅಂತೇಳಿ ಪೊಲೀಸರ ಪ್ರಶ್ನೆ. ಅದಕ್ಕೆ ಇವರು ಹೇಳ್ತಾರೆ, ನಾನು ರಿವಾಲ್ವರ್ ಯೂಸ್ ಮಾಡಿದೆ ಆ ಸಂದರ್ಭದಲ್ಲಿ, ಮತ್ತು ಆ ರಿವಾಲ್ವರ್ ಎಲ್ಲೋ ಕಳೆದು ಹೋಗಿದೆ, ನಂಗೆ ಗೊತ್ತಿಲ್ಲ, ಮತ್ತು ನಿಮಗೆ ರಿವಾಲ್ವರೇ ಬೇಕು ಅಂತಂದರೆ ನಾನು ಬಾಂಬೆಯಿಂದ ತರಿಸಿ ಕೊಡ್ತೇನೆ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಪೊಲೀಸರು ಒಪ್ಪಿದ್ರೆ ನೀವು ನಿಮ್ಮ ಹತ್ರ ರಿವಾಲ್ವರ್ ಇಲ್ಲದೆ ನೀವು ಎಲ್ಲೂ ಹೋಗುವುದಿಲ್ಲ ಅಂತೇಳಿ. ನಾನು ಬರ್ತಾ ಇದ್ದ ಕಾರೇ ನಿಮ್ಮ ಕೈಯಲ್ಲಿದೆ, ನೀವು ಹುಡುಕಿ ಅಂತ. ಪೊಲೀಸರು ಮೆಟಲ್ ಡಿಟೆಕ್ಟರ್ ಹಿಡಿದುಕೊಂಡು ಆ ಕಾರನ್ನು ಸರ್ಚ್ ಮಾಡ್ತಾರೆ, ರಿವಾಲ್ವರ್ ಸಿಕ್ಕೋದಿಲ್ಲ, ಆಯಿತಾ. ಅದು ಇಡೀ ದಿವಸ ರಾತ್ರಿ ಸಾಧು ಶೆಟ್ಟಿಯನ್ನು ಪಾಂಡೇಶ್ವರ ಸ್ಟೇಷನ್ ಇಟ್ಕೊಳ್ತಾರೆ. ಸಾಧು ಶೆಟ್ಟಿ ಒಟ್ಟಿಗೆ ಇದ್ದ 4 ಮಂದಿ ಇದ್ರಲ್ಲ, ಅವರನ್ನು ರಾತ್ರಿ ವೇಳೆ ಮೇಲೆ ರಿಲೀಸ್ ಮಾಡಿ ಬಿಡ್ತಾರೆ. ಮರುದಿವಸ ಬೆಳಿಗ್ಗೆ ಸಾಧು ಶೆಟ್ಟಿಯವರನ್ನು ಕನ್ವಿನ್ಸ್ ಮಾಡಿ ಅವರ ಕಾರಿಂದಲೇ ಅವರೇ ರಿವಾಲ್ವರ್ ತೆಗೆದು ಕೊಟ್ಟಿರೋದು. ಅದಕ್ಕೊಂದು ಸೇಫ್ ಲಾಕರ್ ಇದೆ, ಅದು ಗೊತ್ತೇ ಆಗಲಿಲ್ಲ ಪೊಲೀಸ್ ಆಫೀಸರ್ಗಳಿಗೆ ಎಲ್ಲಿ ಇಡ್ತಾರೆ. ಅದು ನಿಮ್ಮ ಡೋರ್ ಲಾಕನ್ನು ಒಳಗಿಂದ ತೆಗಿತೇವಲ್ಲ, ಅದರ ಒಳಗೆ ಅದಕ್ಕೊಂದು ಲಾಕ್ ಇತ್ತು. ಆ ಲಾಕನ್ನು ನೇರವಾಗಿ ತೆಗೆದ್ರೆ ಡೋರ್ ಓಪನ್ ಆಗುತ್ತೆ, ಆ ಸೀಕ್ರೆಟ್ ಲಾಕ್ ಓಪನ್ ಆಗೋದಿಲ್ಲ. ಲಾಕನ್ನು ಮೇಲ್ಮುಖವಾಗಿ ತೆಗೆದ್ರೆ ಸೀಕ್ರೆಟ್ ಲಾಕ್ ಓಪನ್ ಆಗುತ್ತೆ, ಅಲ್ಲಿ ರಿವಾಲ್ವರ್ ಕೈಗೆ ಸಿಗ್ತದೆ. ಆ ರೀತಿ ಒಂದು ವ್ಯವಸ್ಥೆ ಆ ಕಾರ್ ಒಳಗೆ ಮಾಡಿಕೊಂಡಿದ್ರು. ಅದರ ಮತ್ತು ಅವ್ರು ಕೊಟ್ಟರು ಸಾಧು ಶೆಟ್ಟಿಯನ್ನು. ಆಗ ಟಾಡಾ ಇತ್ತು, ಆ ಟಾಡಾ ಇಂಪೋಸ್ ಮಾಡಿದರು, ಟಾಡಾ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು. ಟಾಡಾ ಕೋರ್ಟ್ ಅಂದರೆ ಡಿಸ್ಟ್ರಿಕ್ಟ್ ಪ್ರಿನ್ಸಿಪಾಲ್ ಸೆಷನ್ಸ್ ಜಡ್ಜ್ ಕೋರ್ಟ್. ಆ ಆ್ಯಕ್ಟಿಗೆ ಸಂಬಂಧಪಟ್ಟಾಗಿ ಆ ಕೋರ್ಟು ಟಾಡಾ ಕೋರ್ಟಾಗಿ
ಆ್ಯಕ್ಟ್ ಮಾಡ್ತದೆ. ಅದು ಎಲ್ಲ ಸ್ಪೆಷಲ್ ಆ್ಯಕ್ಟ್ಗಳಲ್ಲಿ ಅದೇ ರೀತಿ ನಿಮ್ಮ PCR ಆ್ಯಕ್ಟ್ ಆದರೂ ಸೆಷನ್ಸ್ ಕೋರ್ಟೇ ಇದು ಅದು ಸ್ಪೆಷಲ್ ಕೋರ್ಟು.